ತಾರಾಕಿರಿತೀನಿ ನೀನ್ ಚಮಚ ಪಂಚಕಜ್ಜಾಯ ತಾರಾಕಿರಿ ತಾರಾಕಿರಿತೀನಿ ತಾರಾಚೂರು ಜಾಸ್ತಿ ತಿನ್ನೋದಿದೆ. ಓಕೆ. ಗಣೇಶ ಗೊತ್ತುಂಟ ತೆನ್ನುಲೆಕ್ಕನೆ ಮಸ್ತ್ ದಪ್ಪರಪ್ಪ ಮಸ್ತ್ ಬಂದಿ ಬಡ ಹಾಕಿತ್ತು ಹೆಚ್ಚಪ್ಪು 2 ಪಡಿನ ಪುರೇವೆ ಗಣೇಶ ಮಸ್ತ್ ಬಡ ಹಾಕಿತ್ತು ನೋಡಿ. ನಮ್ಮ ಶ್ರೀ ಮಿಸ್ ರಕ್ಷಿತಕ್ಕ ಅಂದ್ರು ಅವ್ರಿಗೆ ಏನ್ ಮಾಡೋದು ಗೊತ್ತಾಗ್ತಿಲ್ಲ. ರಕ್ಷಿತಕ್ಕ ಹ್ಯಾಪಿ ಬರ್ಡೇ ಅಲ್ಲ, ಹ್ಯಾಪಿ ಗಣೇಶ ಚತುರ್ಥಿ. ಹ್ಯಾಪಿ ಬರ್ಡೇ ಗಣೇಶ ಚತುರ್ಥಿ. ಬಲ್ಲೆ ಬಲೆ ಅಯ್ಯ ದೇವರೇ. ಫ್ರೆಂಡ್ ರಕ್ಷಿತಕ್ಕ ಬಂದ್ರು. ಈಗ ಏನ್ ಮಾಡೋದು ನಂಗೇನೆ ಗೊತ್ತಾಗ್ತಿಲ್ಲ. ಅವ್ರಿಗೀಗ ತುಂಬಾ ಹೊಟ್ಟೆ ಸಿಟ್ಟಿರ್ಬೇಕು. ಇಲ್ಲಿ ನೋಡಿ ಈಟಿಂಗ್ ಸ್ಪೆಷಲಿಸ್ಟ್ ರಕ್ಷಿತಕ್ಕ ಬಂದ್ರು. ಈಗ ಎಷ್ಟು ಮೋದಕ ಕೊಡ್ಬೇಕು ನಂಗೇನೆ ಅರ್ಥ ಆಗ್ತಿಲ್ಲ. ಎಷ್ಟು ದೋಸೆ ಕೊಡ್ಬೇಕ. ಈಟಿಂಗ್ ಸ್ಪೆಷಲಿಸ್ಟ್ 100 ದೋಸೆ ಕೊಟ್ಟರು ಕೂಡ ಒಂದೇ ಕ್ಷಣದಲ್ಲಿ ತಿನ್ಬೋದು. ಅಂದ್ರೆ ತುಳುನೆ ಬಾತಿರುವ ಒಲೆ ಒಲೆ ಹೋಗ್ತಾರೆ. ಮಾರೆ ತುಳು ಪಾತೆರು ಪೋಲೆ ಒಲೆ ಒಲೆ ಸುಳ್ಳೆ ಫ್ರೆಂಡ್ಸ್ ಇತ್ತು. ಇಲ್ಲಿ ನೋಡಿ ಸುಳ್ಳೆ ಫ್ರೆಂಡ್ಸ್ ನಮ್ಮ ಈಟಿಂಗ್ ಸ್ಪೆಷಲಿಸ್ಟ್ ರಕ್ಷಿತಕ್ಕ ನಾನು ಒಂದು 10 ದೋಸೆ ತಿನ್ನೋದು ಹಿಟ್ಟು ಪುರ ಮಸ್ತ್ ವೇಸ್ಟ್ ಉಂಟುಂಡ ಅಂತ ಹಿಟ್ಟು ಪುರ ಹೋಗು. ರಕ್ಷಿತಕ್ಕ ಬರ್ನಾಗ ಹಿಟ್ಟು ಬಸ ನಿಮ್ಮಲ್ಲಿ ಈಟಿಂಗ್ ಸ್ಪೆಷಲಿಸ್ಟ್ ಅದೇ 100 ದೋಸೆ ತಿನ್ಬಾರದು ಒಂದೇ ಕ್ಷಣ ಇರುತ್ತೆ. ಒಪ್ಪ ಎಂಕಲ್ ಪಂಚಕಜ್ಜಾಯ ರೆಡಿ ಮಾಡ್ಕೊಂತಿಲ್ಲ. ಎಳ್ಳು ರೆಡಿ ಆಗ್ತದೆ, ತಾರಾಯಿ ರೆಡಿ ಆಗ್ತದೆ, ವೈಶು ಬೆಲ್ಲ ಕಲಸ ದೋಸೆರ ಕಲ್ಲು ರೆಡಿ ಉಂಡು. ಮೊಗ್ಗೆನ ಬಾಯಿಡ ನೀರ್ ಬರುಂಟುಂಡು. ಜಾರ ಮಲ್ಪುಡ ನಾನ್ ನಿಮ್ಮ ಸೇರಲ್ಲ. ಯಾಕಂದ್ರೆ ನಿಮಗೂ ನನಗೂ ಆಗಲ್ಲ. ನೀವು ನನಗೆ ಬೆಳಿಗ್ಗೆ ಎದ್ಮೇಲೆ ಒಂದು ಕಾಫಿ ಕೂಡ ಕೊಡ್ಲಿಲ್ಲ. ಅಮ್ಮ ನಂಗೆ ಕೊಟ್ಟದ್ದು ಕಾಫಿ. ದಿವಸಾಗ್ಲೂ ಕೊಡ್ತೀರಿ, ಇವತ್ತು ಯಾಕೆ ಕೊಡ್ಲಿಲ್ಲ? ಅಮ್ಮ ಬಂದ್ಮೇಲೆ ಅಮ್ಮನೇ ಕೊಡುದು ಕಾಫಿ ತಿಂಡಿ ಎಲ್ಲ ಅವಳಿಗೆ ಸಹ. ನಂಗೆ ಕೂಡ ಅಮ್ಮನೇ. ಸಾಯಂಕಾಲ ಮಹಾಪೂಜೆಗೆ ರೆಡಿ ಆಗ್ತುಂಡು. ಭಟ್ರು ಬರ್ತಾರೆ. ಭಟ್ರು ಪೂಜೆಗೆ ಬೋಡ ಅಂತಿನ ಸಿದ್ಧತೆ ನಡೆ ಅಂತುಂಡು. ಸಮರ್ಪಣೆಗೆ ದೋಸೆ ಪಂಚಕಜ್ಜಾಯ.
ಇವಾಗ ಹೂ, ನೀರು, ಕಬ್ಬು ಎಲ್ಲ ತಕೊಂಡು ನಾಗಬನಕ್ಕೆ ಹೊರಟಿದ್ದೇವೆ. ನಮ್ಮನೆ ಪಕ್ಕನೇ ಉಂಟು ನಾಗಬನ. ಸೊ ನಾವು ಯಾವತ್ತು ಹಬ್ಬಕ್ಕಾಗ್ಲಿ ಇನ್ನೂ ಎವ್ರಿಡೇ ಹೋಗಿ ನೀರು ಹಾಕಿ ಬರ್ತಾನೆ ನಾಗದೇವರಿಗೆ. ಇವತ್ತು ಹಬ್ಬದ ಲೆಕ್ಕದಲ್ಲಿ ಸ್ಪೆಷಲ್ ಆಗಿ ನಾನು ಹೋಗ್ತಾ ಇದ್ದೀನಿ. ನಾವು ವಿಡಿಯೋ ಮಾಡಲ್ಲ ಎವ್ರಿಡೇ, ಬಟ್ ಹುಡುಗನಿಗೆ ಎಷ್ಟೊಂದು ದೇವರ ಮೇಲೆ ಭಕ್ತಿ ಅಂದರೆ ಮನೆಯಲ್ಲಿ ಪೂಜೆ ಮಾಡಿ, ಅವನು 7ನೇ ಕ್ಲಾಸಲ್ಲಿದ್ದಾನೆ, ನನ್ನ ಮಗ ಅಂತ ಹೇಳೋದಲ್ಲ, ಮನೆಯಲ್ಲಿ ಪೂಜೆ ಮಾಡಿ ಅವನಿಗೆ ಯಾವಾಗ ಟೈಮ್ ಇರುತ್ತೋ ಆ ದಿವಸ ಮನೆಯಲ್ಲಿ ಪೂಜೆ ಆದಮೇಲೆ ದೇವರಿಗೆ ನೀರು ತಗೊಂಡು ಬಂದು, ತುಳಸಿ ತಗೊಂಡು ಬಂದು ಇಲ್ಲಿಯೂ ದೇವರಿಗೆ ಪ್ರಾರ್ಥನೆ ಮಾಡಿ, ಹೂ ಎಲ್ಲ ಇಟ್ಟು ನಮಸ್ಕಾರ ಮಾಡಿ ಆಮೇಲೆ ಸ್ಕೂಲ್ಗೆ ಹೋಗ್ತಾನೆ. ಸೊ ಎವ್ರಿಡೇ ಅಂತ ಹೇಳಲ್ಲ, ಬಟ್ ಹಾಗೇನೆ 1 ದಿವಸ 2 ದಿವಸ ಏನಾದರೂ ಇರುವುದಿಲ್ಲ, ಬಟ್ ಎವ್ರಿ ವೀಕ್ಲಿ ಒಂದು 3-4 ಸರಿ ಆದರೂ ಬಂದೇ ಬರ್ತಾನೆ. ನಮಗೆ ನಾಗರ ಪಂಚಮಿ ಎಂಚ ನಮ್ಮ ಆಚರಣೆ ಮಲ್ಪೋನ ಅಂಚೆನೆ ಎಂಕಲ್ನ ಇಲ್ಲಡೆ ಚೌತಿದ ಪೂಜೆ ಆದ ದೇವರಿಗೆ ನಾಗ ದೇವರನ್ನ ಬನಕ್ಕೆ ಬತ್ತದ ಕರ್ಬುದೀದ್ ಅಂಚೆನೆ ಮಾತ ದೇವರಿನ ಕಲೆಗ್ಲ ಪೂದೀದ್ ಒಮ್ಮೆನ ಒಂಜಿ ವೀಕ್ಲಿ ಒಂಜಿ 3-4 ದಿನ ತ ರೊಟೀನ್ ಪನೊಲಿ ಒಂದು ಎಂಕಲ್ನ ಇಲ್ಲದ ಬರೀಟೆ ಇಪ್ಪುನ ಅದರ ಬನ ಮೂಲು ನಮ್ಮ ತುಳುನಾಡು ಡೆಂಚಿನ ಪಂಡ ನಮ್ಮ ಓಲ್ಪೋದು ಕುಟುಂಬದಲ್ಲ ಬರೀಟು ನಮ್ಮಲ್ಪ ನಮ್ಮ ಏರಿಯಾಗ ಸೇರ್ದಿನ ನಾಗದೇವರೇನು ನಮ್ಮ ಪೂಜೆ ಮಲ್ಪುವ ಅಂಚೆನೆ ನಮ್ಮ ಕುಟುಂಬದ ಪಂಡ ನಾಗ ಒಂಜಿ ಇತ್ತುಂಡಲ್ಲ ನಮ್ಮ ಏರಿಯಾಡು ಎವು ನಾಗದೇವರಿಪ್ಪರು ಆ ಅಕ್ಲೇನು ನಮ್ಮ ಮಸ್ತ್ ಪ್ರಾರ್ಥನೆ ಮಲ್ಪುವ. ಸೊ ಎಂಕಲ್ನ ಭಟ್ರು ರೆಡಿ ಆಯರು ನೀರು ಪಾಡ್ದಾಂಡು ದೇವರೇ ಪೂದಿದಾಂಡು ನಾನು ಎಂಕಲ್ ಇಲ್ಲ ಪೋಪಿನಿ. ಇವತ್ತಿನ ಚೌತಿ ಪೂಜೆ ಆಯ್ತು, ನಾಗದೇವರಿಗೆ ಭೇಟಿ ಕೂಡ ಕೊಟ್ಟು ಬಂದ್ವಿ. ಈಗ ನಾವು ಸ್ವಲ್ಪ ದೇವರ ಪ್ರಸಾದ ತಿನ್ಲಿಕ್ಕೆ ರೆಡಿ ಆಗಿದೆ. ತುಂಬಾ ಸುಸ್ತಾಗಿದೆ ದೇವರ ಹಸಿವಾಗಿದೆ, ತುಂಬಾ ಸುಸ್ತಾಗಿದೆ. ದೇವರ ಪ್ರಸಾದ ತಿಂದ ಕೂಡಲೇ ಸುಸ್ತೆಲ್ಲ ಹೋಗ್ತದೆ. ಈಗ ನೀವು ಕೂಡ ಚೌತಿ ಪೂಜೆ ಆಚರಿಸಿದ್ರೆ ಹ್ಯಾಪಿ ಗಣೇಶ ಚತುರ್ಥಿ. ಹರೇ ರಾಮ ಹರೇ ಕೃಷ್ಣ ಹರೇ ಗಣೇಶ ಹರೇ ಶಿವ ಅಂತ ಹೇಳ್ತಾ ನಾವಿವತ್ತು ನಮ್ಮ ಲಾಗ್ ಅನ್ನು ಮತ್ತೆ ನಮ್ಮ ದಿನವನ್ನು ಎಂಡ್ ಮಾಡ್ತಿದ್ದೇವೆ. ಸೊ ಬೈ ಬೈ.